ಭಾರತದ ಸುನೂತ ಸ್ವಾತಂತ್ರ್ಯ ಹೋರಾಟಗಾರ್ತಿ 45 ವರ್ಷಲಿರುವುದು ದುಂಬು ಪರಕೀಯ ಪೋರ್ಚುಗೀಸರಿನ ವಿರುದ್ಧ ಮುಸ್ಲಿಂ ಮೊಗವೀರ ಗಾಣಿಗ ಹಿಂದುಳಿದ ವರ್ಗ ಬೊಕ್ಕ ಮಾತಾ ಸಮುದಾಯರನ್ ಸೇರಾದು ಉಳ್ಳಾಲದ ಕಡಲ ತಡಿಟೆ ಹೆಡೆಮುರಿ ಕಟ್ಟದು ಈ ನೆಲಕು ಉಳ್ಳಾಲಗು ತೌಳವ ಪರಂಪರೆಗು ದೇಶಗು ಕೆಚ್ಚಿದ ಕೀರ್ತಿನ ಕನದಿನಾರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ವೀರರಾಣಿ ಅಪ್ಪಕ್ಕನ ಪುದರ್ನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗು ದೀಪನವು ಸೂಕ್ತ ಪಂಡದು ಉಳ್ಳಾಲ ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿ ಅಧ್ಯಕ್ಷರು ಶ್ರೀ ದಿನಕರ್ ಉಳ್ಳಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇವತ್ತು ಚೆನ್ನೈ ಏರ್ಪೋರ್ಟಿಗೆ, ಬೆಂಗಳೂರು ಏರ್ಪೋರ್ಟಿಗೆ ಅಥವಾ ಇವತ್ತು ಮುಂಬೈ ಏರ್ಪೋರ್ಟಿಗೆ ಅಥವಾ ಇವನ್ ನಮ್ಮ ಇಂದೋರ್ ಏರ್ಪೋರ್ಟಿಗೆ ಶ್ರೀಮತಿ ಹೋಲ್ಕರ್ ಅವರ ರಾಣಿಯವರ ಹೆಸರನ್ನು ಕಂಡುಕೊಳ್ತಿದ್ವಿ. ಅದೇ ರೀತಿಯಲ್ಲಿ ಅಪ್ಪಕ್ಕನ ಹೆಸರು ಇಡುವಲ್ಲಿ ನಾವಂತ ಹೇಳಿದ್ರೆ ಅಪ್ಪಕ್ಕ ಸಮಿತಿ ಅಲ್ಲ, ಇವತ್ತು ಹಲವಾರು ಸಂಘ ಸಂಸ್ಥೆಗಳು ಇದ್ದೇವೆ ಇಲ್ಲಿ ಮಂಗಳೂರಲ್ಲಿ ಅಥವಾ ಉಳ್ಳಾಲದಲ್ಲಿ ಅಥವಾ ಎಲ್ಲರೂ ಇವತ್ತು ಎದ್ದು ನಿಲ್ಬೇಕಾಗ್ತದೆ. ಯಾಕಂದ್ರೆ ಹಲವಾರು ಸಾಹಿತಿಗಳು ಕೂಡ ಇದರ ಬಗ್ಗೆ ಬರೀಬೇಕಾಗ್ತದೆ. ಪತ್ರಿಕಾ ಮಾಧ್ಯಮದವರು ನಮ್ಗೆ ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಅಪ್ಪಕ್ಕಳ ಹೆಸರು ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿ ಆಗ್ಬೇಕು. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಟ್ರೆ ಪೋರ್ಚುಗೀಸ್ ಬಂದಾಗ ಕೂಡ ಗೊತ್ತಾಗ್ತದೆ ಯಾರಂತೇಳಿ ಅಪ್ಪಕ್ಕ, ಅಥವಾ ಇಂಗ್ಲೆಂಡ್ ಬಂದವರಿಗೆ ಸಹ ಗೊತ್ತಾಗ್ತದೆ, ಅಥವಾ ಇವತ್ತು ಅಮೆರಿಕನ್ ಬಂದವರಿಗೆ ಸಹ ಗೊತ್ತಾಗ್ತದೆ ಅಪ್ಪಕ್ಕ ಅಂತ ಹೇಳಿದ್ರೆ. ಯಾಕಂದ್ರೆ ಈ ದೇಶವನ್ನು ಈ ಪ್ರದೇಶವನ್ನು ಉಳಿಸಿದಂತ ಅಪ್ಪಕ್ಕ ಹೆಸರು ಎಲ್ಲ ಕಡೆಯಲ್ಲಿ ಹರಡುವಂತೆ ಮಾಡುವಂತ ಕೆಲಸ ನಮ್ಮದೊಬ್ಬರದ್ದೇ ಅಲ್ಲ, ಎಲ್ಲರೂ ಆಗ್ತದೆ. ಇವತ್ತು ಹಲವಾರು ನಾವು ಸಾಧಾರಣ ಇವಾಗ 20 ವರ್ಷದಿಂದ ಹಬ್ಬಕ್ಕೋತ್ಸವ ಮಾಡ್ತದೆ. ಪ್ರತಿ ಸಲ ಠರಾವು ಮಂಡಿಸುವಾಗ ಮೊದಲನೇ ವಿಷಯ ಇರುವುದು ಏನಂತ ಹೇಳಿದ್ರೆ ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಪ್ಪಕ್ಕಳ ಹೆಸರನ್ನು ವೀರರಾಣಿ ಅಪ್ಪಕ್ಕಳ ಹೆಸರು ಇಡ್ಬೇಕಂತೇಳಿ ಅದು ಎಲ್ಲಾ ಕಡೆ ಆಗ್ಬೇಕು. ನಮ್ಮ ಪ್ರಧಾನಮಂತ್ರಿಯವರು ಉಲ್ಲೇಖ ಮಾಡಿದ್ದಾರೆ ಅಪ್ಪಕ್ಕಳ ಹೆಸರನ್ನು ಅವರು ಇಲ್ಲಿ ಭಾಷಣ ಮಾಡುವಾಗ. ಅದೇ ರೀತಿ ಅಮಿತ್ ಶಾ ಅವರವರು ಇಲ್ಲಿ ಬಂದು ಉಳ್ಳಾಲಕ್ಕೆ ಬಂದು ಅಪ್ಪಕ್ಕ ರಾಣಿಯ ಪ್ರತಿಮೆಗೆ ಮಾಲಾರ್ಪಣೆ ಕೂಡ ಮಾಡಿದ್ದಾರೆ. ಎಲ್ಲ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಅಥವಾ ಎಲ್ಲ ಮಾಜಿ ಮಂತ್ರಿಯವರು ಕೂಡ ಪ್ರತಿಯೊಂದು ಸಲ ಇಲ್ಲಿ ನಮ್ಮ ಇವರಿಗೆ ಬಂದಾಗ ಅಪ್ಪಕ್ಕಳನ್ನು ನೆನೆಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ನಮ್ಮ ಊರಿನಲ್ಲಿ ಹಲವಾರು ವಿಶೇಷವಾಗಿ ಮಗುವಿನ ಸಂಘ ಅಥವಾ ನಮ್ಮ ಸೈಯದ್ ಮದನಿ ದರ್ಗಾದವರು ಅಥವಾ ಬೇರೆ ಬೇರೆ ಅಪ್ಪಕ್ಕನ ಹೆಸರಲ್ಲಿ ಸಂಘ ಸಂಸ್ಥೆಗಳನ್ನು ಹುಟ್ಟಿಕೊಂಡು ಬಂದವರು, ಹಬ್ಬಕ್ಕ ಟಿವಿ ಕೂಡ ಆಗಲಿ ಇಂಥ ಈ ಹಬ್ಬಕ್ಕಳ ವಿಷಯ ಬಗ್ಗೆ ಜನರಿಗೆ ಇನ್ನೂ ಕೂಡ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೊಡ್ಬೇಕಂತ ವಿಚಾರದಲ್ಲಿ ಪ್ರಯತ್ನ ಪಡಬೇಕು. ಸಾಧ್ಯವಾಗ್ತದೆ. ಈಗಾಗಲೇ ಜಯರಾಮ್ ಶೆಟ್ಟಿ ಹೇಳಿದ್ರು, ನಾವು ಸಂಸದಲ್ಲಿ ಕೂಡ ಧನಂಜಯ ಕುಮಾರ್ ಇದರ ಬಗ್ಗೆ ಹೇಳಿದ್ದಾರೆ. ನಮ್ಮ ಇಲ್ಲಿ ಕೂಡ ಮಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಕೂಡ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಉಳ್ಳಾಲ ನಗರಸಭೆಯಲ್ಲಿ ಇದರ ಬಗ್ಗೆ ನಿರ್ಣಯ ಕೂಡ ಆಗಿದೆ. ಯಾವಾಗ ನಾನು ಅಧ್ಯಕ್ಷರಾಗಿರುವಾಗ ನಿರ್ಣಯ ಕೂಡ ಮಾಡಿದ್ದೇವೆ. ಅದರ ನಂತರ ಇದನ್ನು ಫಾಲೋ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಶಾಸಕರ ಹತ್ರ ಯುಟಿ ಖಾದರ್ ಹತ್ರ ನಾವು ಹಲವಾರು ಬಾರಿ, ಅವರು ನಮ್ಮ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ, ಆದ್ರೆ ಅವರು ಉತ್ಸವ ಸಚಿವರಾಗಿರುವ ಕೂಡ ಹಲವಾರು ಬಾರಿ ಅವರ ಹತ್ರ ನಾವು ವಿನಂತಿ ಮಾಡಿಕೊಟ್ಟಿದ್ದೇವೆ. ಅವರು ಹೇಳ್ತಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ, ನಾವು ಹೇಳಿದ್ದೇವೆ ಅವರು ಹಬ್ಬಕ್ಕನ ಹೆಸರು ಇಡ್ಬೇಕಂತ ಹೇಳಿ ಇವತ್ತು ಹೇಳಿದ್ದಾರೆ, ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ. ನಮ್ಮ ಹಲವಾರು ಭಾಷೆಗಳೇ ಕೂಡ ಹೇಳಿದ್ದಾರೆ ಹಬ್ಬಕ್ಕನ ಹೆಸರು ಇಡ್ಬೇಕಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಉಳ್ಳಾಲ ಅಂತ ಹೇಳುವ ವಿಚಾರದಲ್ಲಿ ಹಬ್ಬಕ್ಕನಿಗೆ ಒಂದು ಮಹತ್ವ ಇರುವ ವಿಷಯ. ಅದು ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಹೆಸರು ತರುವಂತ ಕೆಲಸ ಆಗ್ತದೆ ಅಂತ ಹೇಳಿಕೊಂಡು ದಯಮಾಡಿ ಇನ್ನೊಂದು ಸಲ ನಾನು ವಿನಂತಿ ಮಾಡಿಕೊಡ್ತೇನೆ. ಹಬ್ಬಕ್ಕಳ ಹೆಸರು ಚಿರಸ್ಥಾಯಿ ಆಗಿರ್ಬೇಕು. ಎಲ್ಲ ಕಡೆಯಲ್ಲಿ ಹೆಸರಿಟ್ಟುಕೊಟ್ರೆ ಖಂಡಿತವಾಗಿ ಉಳ್ಳಾಲದವರಿಗೆಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆಲ್ಲ, ನಮ್ಮ ರಾಜ್ಯಕ್ಕೆ ಹೆಮ್ಮೆ ತರುವಂತ ಕೆಲಸ, ದೇಶಕ್ಕೆ ಹೆಮ್ಮೆ ತರುವಂತ ಕೆಲಸ ಆಗ್ತದೆ ಅಂತ ಹೇಳಿಕೊಂಡು ಪ್ರಧಾನಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಲೆಗ್ಲ ಬೊಕ್ಕ ಬಾಕಿದ ಅಧಿಕಾರಿಲೆಗ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗ ಅಬ್ಬಕ್ಕನ ಪುದರ್ ದೀಪ್ಲಕ ಒತ್ತಾಯಿಸ ಒಂದು ಬದದಿದ್ದದು. ಅಬ್ಬಕ್ಕನ ಪುದರ್ ದೀಪ್ಲಕ ದಿಂಜಾ ಸರ್ತಿ ನಗರಸಭೆ ಎದುರು ಜಿಲ್ಲಾಧಿಕಾರಿನ ಕಚೇರಿ ಎದುರು ಪ್ರತಿಭಟನೆ ಮಂತದ. ಈತನೆಟ ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗ ಅಬ್ಬಕ್ಕನ ಪುದರ್ ಚಾಲ್ತಿಡಿತ್ತಂಡು. ಇತ್ತೆ ಬೇತೆ ಪುದರ್ಲು ಕೇಂದ್ರ ಬರಂದುಂಡು ಪಣದು ಸ್ವಾಗತ ಅಧ್ಯಕ್ಷರು ಶ್ರೀ ಜಯರಾಮ್ ಶೆಟ್ಟಿ ತಿಳಿಸಿದರು. 1998-99ರಲ್ಲಿ ನಾವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಅಬ್ಬಕ್ಕಳ ಹೆಸರನ್ನ ಇಡಬೇಕೆಂದ ರಾಜ್ಯ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಬಂದಿದೆ. ನಮ್ಮ ಜಿಲ್ಲೆಯ ಸಾಹಿತಿಗಳು, ರಾಜಕೀಯ ನಾಯಕರು ಎಲ್ಲರೂ ಬೆಂಬಲ ಕೋರಿದ್ದಾರೆ. ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ವಿಧಾನಸಭೆಯಲ್ಲಿ ಶಕುಂತಲಾ ಶೆಟ್ಟಿಯವರು ಸದಸ್ಯರಾಗಿರುವಾಗ, MLA ಆಗಿರುವಾಗ ಈ ವಿಷಯವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನ ಪರಿಷತ್ತಿನಲ್ಲಿ ಐವನ್ ಡಿಸೋಜರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಧನಂಜಯ ಕುಮಾರ್ MP ಆಗಿರುವಾಗ, ಮಂತ್ರಿ ಆಗಿರುವಾಗ ಲೋಕಸಭೆಯಲ್ಲಿಯೂ ಪ್ರಸ್ತಾವನೆ ಮಾಡಿದ್ದಾರೆ. ಆದರೆ ಸರ್ಕಾರದ ಬಗ್ಗೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಆದ್ರಿಂದ ಬಹಳ ಪ್ರಾರಂಭದಲ್ಲಿ ಅಬ್ಬಕ್ಕಳ ಹೆಸರನ್ನ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕೆಂಬ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತೇನು ಬೇರೆ ಬೇರೆ ಹೆಸರು
ಕೇಳ್ತಾ ಇದ್ದೆ. ನಾವೇನು ಅದನ್ನು ಟೀಕೆ ಮಾಡ್ತಾ ಇಲ್ಲ. ಆದರೆ 1545 ಸುಮಾರಿಗೆ ಈ ದೇಶಕ್ಕೆ ಪೋರ್ಚುಗೀಸರು ದಾಳಿ ಇಟ್ಟಾಗ ಅವರನ್ನು ಧೈರ್ಯವಾಗಿ ಹಿಮ್ಮೆಟ್ಟಿಸಿ ಅಸಹಕಾರವನ್ನು ತೆಗೆದುಕೊಂಡು ಇಡೀ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಹೆಸರನ್ನ ಪಡೆದಂತ ಅಬ್ಬಕ್ಕಳ ಹೆಸರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಚ್ಚು ಸೂಕ್ತ ಮತ್ತು ಸಮಂಜಸ ಅಂತ ಜಾತೀತ ನಿರ್ಧಾರದಲ್ಲಿ ಧರ್ಮಾತೀತವಾಗಿ ಬೇರೆ ಬೇರೆ ಹಂತದಲ್ಲಿ ನಾವು ಅಬ್ಬಕ್ಕಳ ಹೆಸರನ್ನ ಇಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೆ. ಅಬ್ಬಕ್ಕಳ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹೇಗೆ ಅಂತ ಹೇಳಿದ್ರೆ, ಪೋರ್ಚುಗೀಸರಿಗೆ ತೆರಿಗೆ ಕಟ್ಟುವುದನ್ನು ವಿರೋಧಿಸಿದ್ದು, ಜೊತೆಗೆ ಮಂಗಳೂರು ಮತ್ತು ಅದರ ಸುತ್ತಮುತ್ತ ಏನು ಆಹಾರ ಧಾನ್ಯಗಳು, ಅಕ್ಕಿ, ಕಬ್ಬು, ಬೆಲ್ಲ ಅದನ್ನ ಪೋರ್ಚುಗೀಸರ ಮಳಿಗೆಗಳಿಗೆ ಹಾಕಕೂಡದು ಎಂಬ ವಿಚಾರದ ಮೇಲೆ ಅಬ್ಬಕ್ಕ ಅಸಹಕಾರ ಚಳವಳಿಯನ್ನು ಹೂಡಿದರು. ಆದ್ದರಿಂದ ಅದು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಲೆಕ್ಕಾಚಾರಕ್ಕೆ ಬಂದದ್ದರಿಂದ ನಾವು ಅಬ್ಬಕ್ಕಳ ಹೆಸರನ್ನ ಇಡಬೇಕೆಂಬ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಅಬ್ಬಕ್ಕ ಭವನಕ್ಕೆ ರಾಜ್ಯ ಸರ್ಕಾರದಿಂದ ಹಣವನ್ನ ತೊಡಗಿಸಲು ಯಶಸ್ವಿಯಾಗಿ ತೆಗೆದುಕೊಳ್ಳೋದು. ಮಾನ್ಯ ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿ ಆಗಿರುವಾಗ ತೊಕ್ಕೋಟ್ನಲ್ಲಿ ಅಬ್ಬಕ್ಕ ಭವನವನ್ನು ಸ್ಥಾಪಿಸುವ ದೃಷ್ಟಿಯಿಂದ ನಾವು 2 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ರು. ಈಗಾಗಲೇ ಅದು 5.5 ಕೋಟಿಗೆ ಮುಟ್ಟಿ ಅಬ್ಬಕ್ಕ ಭವನ ರಚನೆ ಆಗುವಂತ ಇನ್ನೂ ಪ್ರಾರಂಭ ಮಾಡಲಿಲ್ಲ. ಆದರೆ ಉಳ್ಳಾಲದಲ್ಲಿ ಅಬ್ಬಕ್ಕ ಅಧ್ಯಯನ ಪೀಠ ಮಾಡಿದ್ದೇವೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳ ಹೆಸರನ್ನ ನೀಡುವ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ, ನಮ್ಮ ಹಳೆ ಕಟ್ಟಡ, ಅದು ಅಬ್ಬಕ್ಕಳು ಕಟ್ಟಿದ್ದು. ಪೋರ್ಚುಗೀಸರ ಹಡಗನ್ನ ದೂರದಿಂದ ಕೃತ್ಯ ಮಾಡುವ ದೃಷ್ಟಿಯಿಂದ 1545 1600 ಒಳಗೆ ಆ ಕಟ್ಟಡವನ್ನು ಕಟ್ಟಿದ್ದಾರೆ. ಈಗಲೂ ಅದು ಜೀವಂತವಾಗಿದೆ, ಈಗಲೂ ಇದೆ. ಆದ್ರಿಂದ ಎಲ್ಲ ವಿಚಾರಗಳನ್ನು ಮನಗೊಂಡು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳ ಹೆಸರು ಅದು ಅತ್ಯಂತ ಸೂಕ್ತ ಅಂತ ನಮ್ಮ ಅನಿಸಿಕೆ. ನನಗೆ ನೋವಾಗ್ತಾ ಉಂಟು, ಏನು ಒನಕ್ಕೆ ಹೋಗುವ ಇದ್ದಾರೆ, ಮದಕರಿ ನಾಯಕನ ಸೈನಿಕರ ಹೆಂಡತಿಯಾಗಿದ್ದುಕೊಂಡು ಹೈದರಾಲಿ ಸೈನ್ಯವನ್ನ ಬಡಿದು ಒಣಕೆಯಲ್ಲಿ ಹೊಡೆದು ಹಾಕಿದಂತ ಒಂದಷ್ಟಕ್ಕೆ ಜ್ಞಾನದ ರೇಷ್ಮಾ. ಆದರೆ ಇಡೀ ರಾಜ್ಯ ನಮ್ಮ ಇಲ್ಲಿ ಉಳ್ಳಾಲ ಕೇಂದ್ರೀಕೃತವಾಗಿದ್ದುಕೊಂಡು ಹೋರಾಟ ಮಾಡಿದಂತ ಅಬ್ಬಕ್ಕಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಸಿಗದೇ ಇರುವುದು ಅದೊಂದು ಖೇದನೀಯ. ಆ ದೃಷ್ಟಿಯಿಂದ ನಾನು ಮಾಧ್ಯಮ ಪ್ರಮುಖರ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ನೀವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಬ್ಬಕ್ಕಳ ಹೆಸರು ದೃಷ್ಟಿಯಲ್ಲಿ ನಮ್ಮೊಡನೆ ಸಹಕರಿಸಬೇಕಂತ ನಾನು ತಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ. ವೀರರಾಣಿ ಹಬ್ಬಕ್ಕೋತ್ಸವ ಸಮಿತಿಯ ಉಪಾಧ್ಯಕ್ಷರು ಆಲಿಯಬ್ಬ, ಗೌರವ ಉಪಾಧ್ಯಕ್ಷರು ಸದಾನಂದ ಬಂಗೇರ ಸುದ್ದಿಗೋಷ್ಠಿಯಲ್ಲಿ ಒಡಿಗೆಯಿದ್ದರು.